ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಟೆಡೆಕ್ಸ್ ಎನ್ನುವ ಇಂಟು ದಿ ಎನ್ಕ್ಲೇವ್ ಥೀಮ್ನ ವೆಬ್ಸೈಟ್ ಅನಾವರಣಗೊಂಡಿತು. ನಗರದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾಗಿರುವ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಇದೀಗ ಸಂತ ಅಲೋಷಿಯಸ್ ಕಾಲೇಜಿನ ಸಾನ್ನಿಧ್ಯ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಟೆಡೆಕ್ಸ್ ಎನ್ನುವ ನೂತನ ವೆಬ್ಸೈಟ್ ಅನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಮಂಗಳೂರು ಜೆಸ್ಯೂಟ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ಫಾದರ್ ಜೋಸೆಫ್ ಸಿರಿಯಲ್ ಡೆಮೆಲ್ಲೋ ಅವರು ಶುಭ ಹಾರೈಸಿದರು. ಈ ವೇಳೆ ಕಾಲೇಜಿನ ರಿಜಿಸ್ಟರ್ ಡಾಕ್ಟರ್ ಅಲ್ವಿನ್ ಡೆಸಾ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆಗೆ ಇದೊಂದು ಸೂಕ್ತ ವೇದಿಕೆಯಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಕಲೆ ಸಂಸ್ಕೃತಿಗಳಿಗೆ ಉತ್ತೇಜನ ಸಿಕ್ಕಿದಂತಾಗಿದೆ ಎಂದು ಅವರು ಹೇಳಿದರು. Wherein we are going to create student and teacher budding speakers, inspirers of the future. We are going to get the best of speakers around from the country, and you are going to have a spellbound experience of listening to the best in the field. Therefore, I would like to remember Father Principal, Reverend Dr. Praveen Marty Sesche. It is his brainchild, his baby. He has been nurturing this thought, has been motivating us, and today, unfortunately, he cannot make it because of his assignment somewhere else. Therefore, we all remember him, thank him for this motivation that he has given, and I'm very sure he'll be very proud that we have launched the event in such a gala manner today. ಈ ವೇಳೆ ಟೆಡೆಕ್ಸ್ ಸಂಘಟಕರಾದ ರಿಯಾ ರಿಷಿಕಾ, ಲಿಸನ್ ಪೆರೇರಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.